ಹಲೋ, ನಮಸ್ತೆ ಎಲ್ರಿಗೂ. ಬೆಳ್ಳಗಾಗಿರುವಂಥ ತಲೆ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪು ಮಾಡಬೇಕು ಅಂತಂದರೆ ಇಂಡಿಗೋ ಪೌಡರ್ ಪೇಸ್ಟ್ ಹಾಕಿ ಅಂತ ತುಂಬ ಜನ ಹೇಳ್ತಾರೆ. ಹಾಗಾದರೆ ಇಂಡಿಗೋ ಪೌಡರ್ ಕೆಮಿಕಲ್ಲ ಅಥವಾ ನ್ಯಾಚುರಲ್ಲ? ಖಂಡಿತವಾಗ್ಲೂ ನ್ಯಾಚುರಲ್. ಇಂಡಿಗೋ ಪೌಡರ್ ಹಾಕಿದರೆ ತಲೆ ಕೂದಲು ಕಪ್ಪಾಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್. ಆಲ್ಮೋಸ್ಟು ಇಲ್ಲೆಲ್ಲ ಪೂರ್ತಿ ನನ್ನ ತಲೆ ಕೂದಲು ಬೆಳ್ಳಕ್ಕಾಗಿದೆ. ಒಂದು 4 ವಾರದ ಹಿಂದೆ ಹಾಕಿರೋದು ಮೆಹಂದಿ ಮತ್ತು ಇಂಡಿಗೋ ಪೌಡರ್. ನಿಮ್ಗೆ ಇನ್ನೂ ಕೂಡ ಇದೆಯಲ್ವಾ, ಅದೇನೂ ಅಷ್ಟು ಫೇಡ್ ಆಗಿಲ್ಲ. ಆ ಮೆಹಂದಿದು ಡಾರ್ಕ್ ಬ್ರೌನ್ ಕಲರ್ ಇರ್ಬೋದು ಅಥವಾ ನ್ಯಾಚುರಲ್ ಬ್ಲ್ಯಾಕ್ ಇರ್ಬೋದು, ಇಂಡಿಗೋ ಪೌಡರ್ದು ಇನ್ನೂ ಇದೆ. ಇಲ್ಲದ್ರೆ ಇಲ್ಲಿ ಪೂರ್ತಿ ನಂದು ಬೆಳ್ಳಕ್ಕಾಗಿದೆ. ಯಾವ ಹೇರ್ ಡೈನು ಕೂಡ ನಾನು ಹಾಕಿಲ್ಲ. ಹಾಗಾದರೆ ಪರ್ಫೆಕ್ಟಾಗಿ ಇಂಡಿಗೋ ಪೌಡರ್ ಮೆಹಂದಿಯನ್ನು ಉಪಯೋಗ ಮಾಡಿಕೊಂಡು ತಲೆ ಕೂದಲಿಗೆ ಕಲರ್ ಮಾಡೋದು ಹೇಗೆ, ಇದೆಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ತುಂಬಾ ಸುಲಭವಾಗಿ ಇದನ್ನು ನೀವು ಉಪಯೋಗ ಮಾಡ್ಬೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್, ಎಲ್ರಿಗೂ ಒಂದಿರುವಂಥ ಕಾಮನ್ ಪ್ರಶ್ನೆ, ತುಂಬ ಜನ ನನಗೆ ಮತ್ತೆ ಮತ್ತೆ ಕೇಳ್ತಾ ಇರೋದು ಅಂತಂದರೆ, ಮೇಡಮ್ ಇಂಡಿಗೋ ಪೌಡರ್ ಕೆಮಿಕಲ್ಲ? ತುಂಬ ಜನ ಹೇಳ್ತಾರೆ ಕೆಮಿಕಲ್ ಅಂತ. ಅದನ್ನ ಹಾಕೊಂಡ ತಕ್ಷಣ ತಲೆ ಅಂದರೆ ತುರ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಯಾಕೆ? ನೀವು ತಪ್ಪಾಗಿ ಬಳಸಿರ್ತೀರಾ ಅಥವಾ ನೀವು ಪ್ಯೂರ್ ಆಗಿರುವಂಥ ಇಂಡಿಗೋ ಪೌಡರನ್ನು ಬಳಸಿರಲ್ಲ. ಇಂಡಿಗೋ ಪೌಡರ್ ಅನ್ನುವಂಥದ್ದು ಒಂದು ಗಿಡದ ಎಲೆಯನ್ನು ಪುಡಿ ಮಾಡಿ ಒಣಗಿಸಿ ಪುಡಿ ಮಾಡಿ ಮಾಡುವಂಥ ಪೌಡರ್. ಆದ್ದರಿಂದ 100% ಇದು ನ್ಯಾಚುರಲ್ ಮತ್ತು ಆಯುರ್ವೇದಿಕ್ ಅಥವಾ ಹರ್ಬ್ ಬೇಸ್ಡ್. ಹಾಗಾದರೆ ತುಂಬ ಜನ ಇದಕ್ಕೆ ಕೆಮಿಕಲ್ ಅಂತ ಯಾಕೆ ಹೇಳ್ತಾರೆ? ಕರೆಕ್ಟಾಗಿ ಅವರಿಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದಿರುವಂಥದ್ದು. ನೀವೇ ಬೇಕಾದರೂ ಹೋಗಿ ಗೂಗಲಲ್ಲೋ ಎಲ್ಲಿ ಬೇಕಾದರೂ ರಿಸರ್ಚ್ ಮಾಡಿ. ಇಂಡಿಗೋ ಪೌಡರ್ ಅನ್ನುವಂಥದ್ದು 100% ಹರ್ಬ್ ಬೇಸ್ಡ್, ನ್ಯಾಚುರಲ್. ಸೊ ಒಂದು ಡೌಟು ಕ್ಲಿಯರ್ ಆಯಿತು. ಎರಡನೇದು, ಮತ್ತ್ಯಾಕೆ ತಲೆ ಕೂದಲು ಅಂದರೆ ಕೆಲವೊಂದು ಸರಿ ಹಾಕಿದರೆ ತುಂಬ ತಲೆ ತುರಿಸಿದಂಗೆ ಆಗುತ್ತೆ, ತಲೆನೋವು ಬರುತ್ತೆ ಅಥವಾ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ತಲೆ ಕೂದಲು ರಫ್ ಆಗುತ್ತೆ. ಇದೆಲ್ಲದಕ್ಕೆ ಮುಖ್ಯವಾಗಿರುವಂಥ 3 ರೀಸನ್ ಏನು ಅಂತಂದರೆ, ನೀವು ಕಲಬೆರಕೆ ಇರುವಂಥ ಪ್ಯೂರ್ ಕ್ವಾಲಿಟಿ ಇಲ್ಲದಿರುವಂಥ ಇಂಡಿಗೋ ಪೌಡರನ್ನು ಉಪಯೋಗ ಮಾಡಿರ್ತೀರ. ಎರಡನೇದು, ನಿಮ್ಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ನೀವು ಹಾಕೋಕ್ಕಿಂತ ಮುಂಚೆ ಪ್ಯಾಚ್ ರೆಸ್ಟ್ ಮಾಡಿರಲ್ಲ. ಮೂರನೇದು ಏನು ಅಂತಂದರೆ, ಇಂಡಿಗೋ ಪೌಡರ್ದು ಪೇಸ್ಟನ್ನು ಹಾಕಿ ತುಂಬ ಹೊತ್ತು ತಲೆಯಲ್ಲಿ ಇಟ್ಕೊಡುವಂಥದ್ದು. ಆವಾಗ ಕೂಡ ತಲೆನೋವು ಮತ್ತು ನಿಮಗೆ ತಲೆ ಇರಿಟೇಷನ್ ಶುರುವಾಗುತ್ತೆ. ಯಾಕಂತಂದರೆ ಇದು ಇಂಡಿಗೋ ಪೌಡರ್ ಇದೆಯಲ್ಲ, ಅದು ತುಂಬ ಕೋಲ್ಡ್, ತುಂಬ ಶೀತ ಶರೀರ ಇರೋರಿಗೆ ಈ ಪೌಡರ್ದು ಪೇಸ್ಟನ್ನು ಜಾಸ್ತಿ ಹೊತ್ತು ತಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ತಲೆನೋವು ಬರುತ್ತೆ. ಸೊ ನೀವು ರಾಂಗ್ ಆಗಿ ಉಪಯೋಗ ಮಾಡ್ತಾ ಇರ್ತೀರ. ಹಾಗಾದರೆ ಇದನ್ನ ಪರ್ಫೆಕ್ಟಾಗಿ ಉಪಯೋಗ ಮಾಡೋದು ಹೇಗೆ? ಬೆಳ್ಳಗಾಗಿರುವಂಥ ನಮ್ಮ ತಲೆ ಕೂದಲನ್ನು ಕಪ್ಪು ಮಾಡೋದು ಹೇಗೆ? ತುಂಬ ಸಿಂಪಲ್. ಒಂದು, ಪ್ಯೂರ್ ಆಗಿರುವಂತಹ ಇಂಡಿಗೋ ಪೌಡರನ್ನು ನೀವು ಬಳಸಬೇಕು. ಆದರೆ ಕೇವಲ ಇಂಡಿಗೋ ಪೌಡರ್ ಅಷ್ಟೇ ನಿಮ್ಮ ತಲೆ ಕೂದಲಿಗೆ ಕಪ್ಪು ಬಣ್ಣ ಕೊಡಲ್ಲ. ಅದಕ್ಕಿಂತ ಮುಂಚೆ ನೀವು ಮೆಹಂದಿ ಪೇಸ್ಟನ್ನು ಹಾಕಿರಲೇಬೇಕಾಗುತ್ತೆ. ಯಾಕಂತಂದರೆ ಇಂಡಿಗೋ ಪೌಡರ್ದು ಕಲರ್ ಇದೆಯಲ್ವಾ, ಅದು ಒಂಥರ ಪರ್ಪಲ್ ಅಥವಾ ಒಂಥರ ಗ್ರೀನ್ ಕಲರಾಗಿ ಬರುತ್ತೆ. ಆಯಿತಾ? ಅದು ರೆಡ್ ಕಲರ್ ಅಥವಾ ಆರೆಂಜ್ ಕಲರ್ ಜೊತೆ ಮಿಕ್ಸ್ ಆದಾಗ ಮಾತ್ರ ನಿಮಗೆ ಅದು ಡಾರ್ಕ್ ಅಥವಾ ನ್ಯಾಚುರಲ್ ಬ್ಲ್ಯಾಕ್ ಶೇಡ್ ಕೊಡುತ್ತೆ. ಹಾಗಾದರೆ ಅದಕ್ಕೇನು ಮಾಡಬೇಕು? ಆ ಕಲರ್ ಬರಬೇಕು ಅಂತಂದರೆ 2 ಸ್ಟೆಪ್ ಪ್ರೊಸೆಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಮೊದಲನೇ ದಿನ ಮೆಹಂದಿ ಪೌಡರ್ ಅಥವಾ ಮೆಹಂದಿ ಪೇಸ್ಟನ್ನು, ಹೆನ್ನ ಪೇಸ್ಟನ್ನು ಹಚ್ಕೊಂಡು ತಲೆ ಸ್ನಾನ ಮಾಡುವಂಥದ್ದು. ಎರಡನೇ ದಿನ ಅಥವಾ ಹೆನ್ನ ಪೇಸ್ಟ್ ಹಚ್ಚಿದ ನಂತರ ಇಂಡಿಗೋ ಪೌಡರ್ದು ಪೇಸ್ಟನ್ನು ಹಚ್ಕೊಂಡು ತಲೆ ಸ್ನಾನ ಮಾಡುವಂಥದ್ದು. ಹೆನ್ನ ಪೇಸ್ಟನ್ನು ನೀವು ಅಥವಾ ಮದಿರಂಗಿ ಪೌಡರ್ ಆದರೂ ತೊಗೊಂಬನ್ನಿ, ಅದು ಕೂಡ ಅಷ್ಟೇ ಪ್ಯೂರ್ ಆಗಿರೋದನ್ನೇ ಬಳಸಿ. ತುಂಬ ಒಳ್ಳೊಳ್ಳೆಯ ಬ್ರ್ಯಾಂಡ್ಗಳಿದೆ. ಖಾದಿ ಇದೆ, ನ್ಯಾಟ್ ಹ್ಯಾಬಿಟ್ ಅವ್ರದ್ದು ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಇದೆ. ಅದರ ಜೊತೆಗೆ ಇಂಡಿಗೋ ಪೌಡರ್ದು ಪ್ಯಾಕೆಟ್ ಕೂಡ ಬರುತ್ತೆ. ಇಂಥದ್ದೆಲ್ಲ ಒಳ್ಳೊಳ್ಳೆಯ ಪ್ರಾಡಕ್ಟ್ ನಿಮ್ಗೆ ಬೇಕು ಅಂತಂದರೆ ಈ ವಿಡಿಯೋದಲ್ಲೇ ಟ್ಯಾಗ್ ಮಾಡಿರ್ತಾನೆ. ಇಲ್ಲ, ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ, ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಕೂಡ ಸಿಗುತ್ತೆ ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ನೀವು ಅಲ್ಲಿಂದ ತರುವಾಗ ಆದಷ್ಟು ಪ್ಯೂರ್ ಆಗಿರೋದನ್ನೇ, ಒಳ್ಳೆ ಕ್ವಾಲಿಟಿದನ್ನೇ ತೊಗೊಂಬನ್ನಿ. ಯಾವುದ್ಯಾವುದೋ ಅಂಗಡಿಯಿಂದ ಯಾವುದೋ ಥರದ್ದು ನೀವು ಪೇಸ್ಟ್ಗಳನ್ನೆಲ್ಲ ತೊಗೊಂಬಂದು ಹಚ್ಚಿದರೆ ಅಥವಾ ಪುಡಿಗಳನ್ನೆಲ್ಲ ತೊಗೊಂಬಂದು ಹಚ್ಚಿದರೆ ನಿಮಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆದಷ್ಟು ಪ್ಯೂರ್ ಆಗಿರೋದನ್ನು ಬಳಸೋದು ಹೇಗೆ? ಮೊದಲನೇ ದಿನ ನೀವು ತಲೆ ಕೂದಲನ್ನು ಪ್ರಿಪೇರ್ ಮಾಡಬೇಕು. ಅಂದರೆ ತಲೆ ಕೂದಲಲ್ಲಿ ಎಣ್ಣೆ ಪಸೆ ಇರಬಾರ್ದು, ಫ್ರೆಶ್ ಆಗಿರಬೇಕು. ಮದಿರಂಗಿ ಪುಡಿ ಇದ್ದರೆ ಅದನ್ನ ನೀವು ಟೀ ಮತ್ತು ಕಾಫಿ ಡಿಕಾಕ್ಷನ್ ಜೊತೆ ಕಳಿಸ್ಬೋದು. ಅದಕ್ಕೊಂದು ಸ್ವಲ್ಪ ಆಮ್ಲ ಅಥವಾ ನೆಲ್ಲಿಕಾಯಿ ಪೌಡರನ್ನು ಸೇರಿಸ್ಬೋದು. ಯಾಕಂತಂದರೆ ತುಂಬ ಡಾರ್ಕ್ ಶೇಡ್ ಕೊಡುತ್ತೆ. ಕಲಸಿಟ್ಟು 4 ಗಂಟೆ ಬಿಟ್ಟು ತಲೆಗೆ ಹಚ್ಚಿ 2 ಗಂಟೆ ಒಣಗಲಿಕ್ಕೆ ಬಿಡಬೇಕು. ಅದಾದ ನಂತರ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡುವಾಗ ಖಾಲಿ ವಾಟರಿಂದ ತಲೆ ಸ್ನಾನ ಮಾಡಬೇಕು. ಯಾವುದೇ ಥರದ ನೀವು ಶಾಂಪು ಅಥವಾ ಸೋಪು ಬಳಸುವಂಗಿಲ್ಲ. ನೀವು ಬಳಸಿದರೆ ಆ ಕಲರ್ ಡೈಲ್ಯೂಟ್ ಆಗಿ ಹೋಗುತ್ತೆ. ಆಯಿತಾ? ತಲೆ ಒರೆಸ್ಕೊಳ್ಳಿ. ಸ್ವಲ್ಪ ಒದ್ದೆಗಿರುವಾಗಲೇ ಇಂಡಿಗೋ ಪೌಡರನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಕಳಿಸಿ ಚಿಟಿಕೆಯಷ್ಟು ಉಪ್ಪು ಹಾಕಬೇಕು. ಯಾಕಂತಂದರೆ ಅದು ಆ್ಯಕ್ಟಿವೇಟ್ ಮಾಡುತ್ತೆ ಇಂಡಿಗೋ ಪೌಡರ್ದು ಕಲರನ್ನು. 10 ನಿಮಿಷಕ್ಕಿಂತ ಜಾಸ್ತಿ ಇಂಡಿಗೋ ಪೌಡರನ್ನು ಕಲಸಿ ಇಡಬಾರ್ದು.
ಅದಾದ ನಂತರ ಅದನ್ನ ಹಚ್ಚಿಬಿಟ್ಟು 1 ಗಂಟೆ ಬಿಟ್ಟು ಮತ್ತೆ ತಲೆ ಸ್ನಾನ ಮಾಡಬೇಕು ಖಾಲಿ ವಾಟರಿಂದ. 24 ಗಂಟೆ ನೀವು ತಲೆ ಕೂದಲಿಗೆ ಆಯಿಲ್ ಹಚ್ಚೋಂಗಿಲ್ಲ ಅಥವಾ ಮತ್ತೆ ಶಾಂಪು ಹಾಕಿ ತಲೆ ಸ್ನಾನ ಮಾಡುವಂಗಿಲ್ಲ. 24 ಗಂಟೆ ಆದ ನಂತರ ಚೆನ್ನಾಗಿ ತಲೆಗೆ ಆಯಿಲನ್ನು ಅಪ್ಲೈ ಮಾಡಿ 1-2 ಗಂಟೆ ಬಿಟ್ಟು ಶಾಂಪೂವನ್ನು ಬಳಸಿ, ಮೈಲ್ಡ್ ಆಗಿರುವಂಥ ಶಾಂಪೂವನ್ನು ಬಳಸಿ ತಲೆ ಸ್ನಾನ ಮಾಡ್ಬೋದು. ಮೆಹಂದಿ ಪೇಸ್ಟ್ ಹಚ್ಚಿದ ನಂತರ ಸ್ನಾನ ಮಾಡ್ತಿರಲ್ವ, ಆವಾಗ ಸೋಪು ಬಳಸೋಂಗಿಲ್ಲ. ಮೆಹಂದಿ ಪೇಸ್ಟ್ ಜೊತೆ ಇಂಡಿಗೋ ಪೌಡರ್ದು ಪೇಸ್ಟ್ ಸೇರಿಸಿ ಹಚ್ಚೋಂಗಿಲ್ಲ. ಫಸ್ಟ್ ನಿಮ್ಮ ತಲೆ ಕೂದಲಿಗೆ ಡಾರ್ಕ್ ಬ್ರೌನ್ ಶೇಡ್ ಅಥವಾ ಆರೆಂಜ್ ಶೇಡ್ ಮೆಹಂದಿಯಿಂದ ಬರಬೇಕು. ಅದಾದ ನಂತರ ತಲೆ ಸ್ನಾನ ಮಾಡಿ ತಲೆ ಒದ್ದೇ ಇರುತ್ತಲ್ವ, ಒರೆಸ್ಬೇಕು. ಒರೆಸಿದ ನಂತರ ಸ್ವಲ್ಪ ಒದ್ದೇ ಇರುತ್ತಲ್ವ, ಆವಾಗ ಆವಾಗ ನಿಮ್ಮ ತಲೆ ಕೂದಲು ಏನಾಗಿರುತ್ತೆ ನೋಡಿ, ಡಾರ್ಕ್ ಬ್ರೌನ್ ಅಥವಾ ಆರೆಂಜ್ ಶೇಡ್ ಬಂದಿರುತ್ತೆ ಮೆಹಂದಿ ಪೇಸ್ಟ್ ಹಾಕಿದ ನಂತರ. ಆವಾಗ ನೀವೇನು ಮಾಡಬೇಕು, ನೀವು ತಲೆ ಸ್ನಾನಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಮೆಹಂದಿ ಪೇಸ್ಟ್ ಹಚ್ಚಿಬಿಟ್ಟು 2 ಗಂಟೆ ಬಿಟ್ಟು, ಆ ಟೈಮಲ್ಲಿ ಏನು ಮಾಡಿ, ಲೈಟಾಗಿ ನಿಮ್ಮ ತಲೆ ಕೂದಲಿಗೆ ಹಾಕಲಿಕ್ಕೆ ಎಷ್ಟು ಬೇಕು ಇಂಡಿಗೋ ಪೌಡರ್ನ ಅದನ್ನೊಂಚೂರು ಉಗುರು ಬೆಚ್ಚಗಿನ ನೀರಲ್ಲಿ ಕಲಸಿ ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕಲಸಿ ಇಟ್ಬಿಟ್ಟು ಹೋಗಿ. 5-10 ನಿಮಿಷದೊಳಗಡೆ ನಿಮ್ಮದು ಮೆಹಂದಿ ಹಾಕಿ ತಲೆ ಕೂದಲು ತೊಳೆದಾಗಿರುತ್ತೆ, ತಲೆ ಕೂದಲನ್ನ ಒರೆಸಿ ಆಗಿರುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಒರೆಸಿ ಲೈಟಾಗಿ ಒದ್ದೆ ಇದ್ರೆ ಸಾಕು. ಆವಾಗ ಈ ಪೇಸ್ಟನ್ನು ಹಚ್ಚಿ, ಇಂಡಿಗೋ ಪೌಡರ್ದು ಪೇಸ್ಟನ್ನು ಹಚ್ಚಿ 1 ಗಂಟೆ ಬಿಡಿ, ಜಾಸ್ತಿ ಬೇಡ. ಬಟ್ ಇಂಡಿಗೋ ಪೌಡರ್ದು ಪೇಸ್ಟನ್ನು ಹಚ್ಚಿದ ನಂತರ ನೀವು ಹೆಡ್ ಕ್ಯಾಪ್ ಹಾಕಲೇಬೇಕು ಅಥವಾ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ಕಿಂದ ಕವರ್ ಮಾಡಬೇಕು. ತುಂಬ ಬೇಗ ಡ್ರೈ ಆದರೆ ಕಲರ್ ಡೈಲ್ಯೂಟ್ ಆಗುತ್ತೆ, ಜಾಸ್ತಿ ನಿಮ್ಮ ತಲೆಗೆ ಅಂಟ್ಕೊಳ್ಳಲ್ಲ. ಅದಾದ ನಂತರ ತೊಳ್ಕೊಳ್ಳಿ ತಲೆನ. ನಿಮ್ಗೆ ಇಮಿಡಿಯೇಟಾಗಿ ನೋಡುವಾಗ ಏನಿದು ಡಾರ್ಕ್ ಆಗಿಲ್ಲ ಅಂತ ಅನಿಸುತ್ತೆ, ಬಟ್ 24 ಅವರ್ಸ್ ಆದ ನಂತರ ಕರೆಕ್ಟಾಗಿ ಕಲರ್ ಆ್ಯಕ್ಟಿವೇಟ್ ಆಗಿ ತಲೆ ಕೂದಲು ಕಪ್ಪಾಗಿ ಕಾಣುತ್ತೆ. ಇಲ್ಲದಿದ್ದರೆ ಇನ್ನೊಂದು ಬೆಸ್ಟ್ ಐಡಿಯಾ ಇದೆ. ಮೊದಲನೇ ದಿನ ಮೆಹಂದಿ ಹಾಕಿ ತಲೆ ಸ್ನಾನ ಮಾಡಿ, 24 ಗಂಟೆ ಬಿಟ್ಟು ಇಂಡಿಗೋ ಪೌಡರ್ ಪೇಸ್ಟನ್ನು ಕಲಸಿ ತಲೆ ಸ್ನಾನ ಮಾಡಿ. ಇಂಡಿಗೋ ಪೌಡರ್ದು ಪೇಸ್ಟನ್ನು ಮತ್ತೆ ಹೇಳ್ತಾ ಇದ್ದೇನೆ, 1 ಗಂಟೆಗಿಂತ ಜಾಸ್ತಿ ತಲೆಯಲ್ಲಿ ಬಿಡಬೇಡಿ. ತುಂಬ ಜನರಿಗೆ ಅದು ತುಂಬ ಕೋಲ್ಡ್ ಆಗಿರೋದ್ರಿಂದ ಶೀತ ಆಗುವಂಥದ್ದು ಅಥವಾ ಹೆಡೇಕ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಟಿಪ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಮತ್ತು ಮೆಹಂದಿ ಹಾಕ್ಕೊಳ್ಳಿ, ಇಂಡಿಗೋ ಪೌಡರ್ ಹಾಕ್ಕೊಳ್ಳಿ, ಕೈಗೆ ಗ್ಲೌಸನ್ನು ಹಾಕ್ಕೊಳ್ಳಿ. ಯಾಕಂತಂದರೆ ಎರಡರದ್ದು ಕಲರ್ ತುಂಬ ಡೀಪ್ ಆಗಿರುತ್ತೆ. ನಿಮಗೆ ಇಂಡಿಗೋ ಪೌಡರ್ದಂತೂ ಕೈಗೆ ನೀವು ಎಲ್ಲಾದರೂ ಹಚ್ಕೊಂಡ್ರೆ ಅದು ತುಂಬ ಕಪ್ಪಾದಾಗೆ ಅಥವಾ ಹಸಿರಾದಾಗ ಕಾಣುತ್ತೆ. ಇಲ್ಲೆಲ್ಲ ಎಲ್ಲೂ ಬೀಳೋದಾಗೆ, ಮುಖಕ್ಕೆಲ್ಲೂ ಚೂರು ತಾಗದಾಗೆ ಕ್ಲೀನಾಗಿ ತಲೆಗೆ ಹಚ್ಕೊಳ್ಳಿ. ತುಂಬ ಜನ ಹೇಳ್ತಾರೆ ಅದು ಕಲರ್ ಕಪ್ಪನ್ನು ಕೊಡೋದ್ರಿಂದ ಅದು ಕೆಮಿಕಲ್ ಆಗಿರ್ಬೋದು ಅಂತ. ಖಂಡಿತ ಅಲ್ಲ, ನಾನು ಮತ್ತೆ ಅದನ್ನ ಸ್ಟ್ರೆಸ್ ಮಾಡಿಬಿಟ್ಟು ಹೇಳ್ತಾ ಇದ್ದೇನೆ. ಇದು ತುಂಬ ಸಿಂಪಲ್ ಅಂದರೆ ಸ್ಟೆಪ್. ನಾನು ಇದೇ ಥರ ಎವ್ರಿ ಟೈಮ್ ಮಾಡ್ತಾ ಇರುವಂಥದ್ದು. ತುಂಬ ವೀಡಿಯೋಗಳನ್ನು ಇದರ ಬಗ್ಗೆ ಮಾಡಿದ್ದೇನೆ. ಯಾಕಂತಂದರೆ ಇದರಿಂದ ಮುಖ್ಯವಾಗಿರುವಂಥ ಅಡ್ವಾಂಟೇಜ್ ನಾನು ಪಡ್ಕೊಂಡಿರುವಂಥದ್ದು ಏನು ಅಂತಂದರೆ, ತುಂಬ ತಲೆ ಕೂದಲು ಉದುರ್ತಾ ಇತ್ತು. ಈಗ ಕಂಪ್ಲೀಟಾಗಿ ತಲೆ ಕೂದಲು ಉದುರೋದು ಸ್ಟಾಪ್ ಆಗಿದೆ. ಇನ್ನೊಂದೇನು ಅಂತಂದರೆ, ಕೆಮಿಕಲ್ ಇರಲ್ಲ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಅನ್ನುವಂಥ ಟೆನ್ಷನ್ ಇರಲ್ಲ. ತಲೆ ಕೂದಲು ನೀವು ಮೆಹಂದಿ ಕಲಿಸ್ಕೊಳ್ಳುವಾಗ ಸ್ವಲ್ಪ ಅಲೋವೆರಾ ಜೆಲ್ಲು ಮತ್ತು ಸ್ವಲ್ಪ ಆಮ್ಲ ಪುಡಿ, ಭೃಂಗರಾಜ್ ಪುಡಿ ಇದನ್ನೆಲ್ಲ ಸೇರಿಸಿದರೆ ನಿಮ್ಮ ತಲೆ ಕೂದಲಿಗೆ ಅದ್ಭುತವಾಗಿರುವಂಥ ಶೈನಿ, ಸಾಫ್ಟ್ನೆಸ್, ಸಿಲ್ಕಿನೆಸ್ ಎಲ್ಲದನ್ನು ಕೊಡುತ್ತೆ. ತಲೆ ಕೂದಲು ಸೂಪರ್ ಆಗಿರೋ ಥರ ಕೂಡ ನೋಡ್ಕೊಳ್ಳುತ್ತೆ, ಗ್ರೋತ್ ಆಗೋ ಥರ ಕೂಡ ನೋಡ್ಕೊಳ್ಳುತ್ತೆ. ಯಾವುದೇ ಥರದ ಅಡ್ಡ ಪರಿಣಾಮ ಆರೋಗ್ಯದ ಮೇಲೆ ಬೀರದಾಗಿ ನೋಡ್ಕೊಳ್ಳುತ್ತೆ. ಆದರೆ ಬಳಸಬೇಕಾಗಿರುವಂಥದ್ದು ಪ್ಯೂರ್ ಆಗಿರುವಂಥದ್ದು, ನ್ಯಾಚುರಲ್ ಆಗಿರುವಂಥ ಪೌಡರ್ಗಳನ್ನು. ರೆಡಿ ಟು ಯೂಸ್ ಪೇಸ್ಟ್ ಕೂಡ ಬರುತ್ತೆ, ನಾನು ಆವಾಗಲೇ ಹೇಳಿದಾಗ ಅದನ್ನು ನೀವು ಬೈ ಮಾಡ್ಬೋದು. ಅದರದ್ದು ಲಿಂಕ್ ಬೇಕಾದರೂ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಕ್ಲೀನಾಗಿ ಹೇಳಿದ್ದೀನಿ, ನಿಮಗಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.